ಆಭರಣ ವ್ಯಾಪಾರದಲ್ಲಿ ಪ್ರಖ್ಯಾತಿಯನ್ನ ಗಳಿಸಿರುವ ಜೋಸ್ ಆಲುಕಾಸ್ 6 ದಶಕಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಈ ಸಂಭ್ರಮಾಚರಣೆಯಲ್ಲಿ ಹಲವು ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದೆ. ಇದಕ್ಕೆ ಪೂರಕವಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಿಎಸ್ಆರ್ ಫಂಡ್ನ ಮುಖಾಂತರ ಶಾಲೆಗಳಿಗೆ ವಿವಿಧ ಅಗತ್ಯ ಸಾಮಗ್ರಿ ಖರೀದಿಗೆ ಸಹಕಾರವನ್ನ ನೀಡ್ತಾ ಇದೆ. ಅಂತೆಯೇ ಪುತ್ತೂರಿನ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿರುವ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿನ್ನಾಭರಣ ಮಳಿಗೆ ಜೋಸ್ ಆಲುಕಾಸ್ನ ಸಿಎಸ್ಆರ್ ಫಂಡ್ನಿಂದ ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಸಾಮಗ್ರಿ ಖರೀದಿಗೆ ಕೊಡಲ್ಪಡುವ ಚೆಕ್ ವಿತರಣಾ ಕಾರ್ಯಕ್ರಮ ಸೆಪ್ಟೆಂಬರ್ 23ರಂದು ನಡೆಯಿತು. ಈ ಬಾರಿ ಸುಮಾರು 9 ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಸಾಮಗ್ರಿಗಳನ್ನು ಖರೀದಿಸುವ ಸಲುವಾಗಿ 8,87,055 ರೂಪಾಯಿಯ ಚೆಕ್ ಅನ್ನು ಶಾಲೆಗಳಿಗೆ ಹಸ್ತಾಂತರ ಮಾಡಲಾಯಿತು. ಸಿಎಸ್ಆರ್ ಫಂಡ್ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಎಸ್ಆರ್ ಆಗಮಿಸಿದ್ರು. ಇದೊಂದು ಬಹಳ ಉತ್ತಮ ಕೆಲಸವಾಗಿದೆ. ಸದಾ ಸರ್ಕಾರಿ ಶಾಲೆಗಳಿಗೆ ಸಹಕಾರವನ್ನ ನೀಡುತ್ತಾ ಬಂದಿರುವ ಸಂಸ್ಥೆಯ ಯೋಜನೆ ಅಭಿನಂದನೀಯ. ಗುಣಮಟ್ಟದ ಶಿಕ್ಷಣವನ್ನ ನೀಡಲು ಇಂತಹ ಸಂಸ್ಥೆಗಳ ನಿಧಿಗಳು ಬಹಳಷ್ಟು ಪ್ರಯೋಜನಕಾರಿಯಾಗಿದೆ. ಸಿಎಸ್ಆರ್ ಫಂಡ್ ಮೂಲಕ ಅತಿ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಸಹಕಾರ ನೀಡಿದ ಸಂಸ್ಥೆ ಜೋಸ್ ಆಲುಕಾಸ್ ಚಿನ್ನಾಭರಣ ಮಳಿಗೆ ಎನ್ನಲು ಹೆಮ್ಮೆಯಾಗುತ್ತಿದೆ ಎಂದು ಹೇಳಿದರು. ಸಿಎಸ್ಆರ್ ನಿಧಿಯಿಂದ ಇವತ್ತೇನು ಸರ್ಕಾರಿ ಶಾಲೆಗಳಿಗೆ ಅನುದಾನವನ್ನು ವಿತರಣೆ ಮಾಡಲಾಗ್ತದೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರುವ ಸಿಎಸ್ಆರ್ ನಿಧಿಯ ನಿರ್ದೇಶಕರಾದ ಶ್ರೀಯುತ ರಿತೇಶ್ ಕುಮಾರ್ ಅವರ, CRP ಅವರೇ, ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ಬಂದಿರುವ ಎಲ್ಲ ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು SDMC ಅಧ್ಯಕ್ಷರುಗಳೇ, ಬಹುಶಃ ಇವತ್ತು ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ನಮಗೆ ಜೋಸ್ ಆಲುಕಾಸ್ ಸಂಸ್ಥೆ ತುಂಬ ಸಹಾಯ ನಿಧಿಯನ್ನು ಕೊಡ್ತಾ ಇದೆ. ಲಾಸ್ಟ್ ಇಯರ್ ನಮಗೆ ಮುಂಭಾಗ ಇಲ್ಲೇ ಕಾರ್ಯಕ್ರಮವನ್ನು ಮಾಡಿದ್ವಿ. ಮಾನ್ಯ ಶಾಸಕರು ಅದರಲ್ಲಿ ಭಾಗವಹಿಸಿದ್ವಿ, ನಾವು ಭಾಗವಹಿಸಿದ್ವಿ. ಸುಮಾರು 10 ಶಾಲೆಗಳಿಗೆ ಸುಮಾರು 10 ಲಕ್ಷ ರೂಗಳನ್ನು ಕಳೆದ ವರ್ಷವೂ ಸಹ ಈ ಸಂಸ್ಥೆ ನಮಗೆ ಇಲಾಖೆಗೆ ಸಹಾಯಧನವಾಗಿ ನೀಡಿದೆ. ಈ ವರ್ಷವೂ ಸಹ ನೀಡ್ತಾ ಇರೋದು ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಇವತ್ತು ಎಲ್ಲವನ್ನೂ ನಾವು ಪೂರ್ಣ ಪ್ರಮಾಣದಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಎಲ್ಲ ಕಡೆಯಿಂದ ನಮ್ಗೆ ಏನೇನು ಸಿಗ್ತದೆ ಅದನ್ನೆಲ್ಲ ಬಳಸ್ಕೊಂಡು ಇವತ್ತು ಶಾಲೆಗಳನ್ನ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಏನು ನಾವು ಶ್ರಮ ಆಗ್ತಾಯಿದ್ವಿ, ಇಲಾಖೆ ಇರ್ಬೋದು, ಪೋಷಕರು ಇರ್ಬೋದು, SDMC ಇರ್ಬೋದು, ಎಲ್ಲರ ಸಹಕಾರ ಜೊತೆಗೆ ನಮಗೆ ಈ ರೀತಿ CSR ನಿಧಿಗಳು ತುಂಬ ಸಹಕಾರಿಯಾಗಿದೆ. ಕಾರಣ ಇಷ್ಟು, ಉದಾಹರಣೆಗೆ MRPL ಇರ್ಬೋದು, ಬೇರೆ ದೊಡ್ಡ ಸಂಸ್ಥೆಯವರು ನಮಗೆ ಕೆಲವು ಕಟ್ಟಡಗಳನ್ನ ಕಟ್ಟಿಕೊಟ್ಟಿದ್ದಾರೆ. ಉದಾಹರಣೆಗೆ ಭಕ್ತಕೋಡಿ ನೀವು ನೋಡ್ಬೋದು, ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಮಗೆ ಪುತ್ತೂರು ತಾಲೂಕಿನಲ್ಲಿ, ಅದರಲ್ಲೂ ಪುತ್ತೂರು ಸಿಟಿ ಒಳಗಡೆ ನಮಗೆ ಇಲಾಖೆಗೆ ಹೆಚ್ಚು CSR ಹಣವನ್ನು ಕೊಡ್ತಾ ಇರುವ ಯಾವುದಾದ್ರು ಸಂಸ್ಥೆ ಅಂದರೆ ಜೋಸ್ ಆಲುಕಾಸ್. ಅದಕ್ಕೋಸ್ಕರ ನಾನು ಆ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ, ಇಲ್ಲಿ ಕೆಲಸ ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ನಾವು ಹೇಳಬೇಕಾಗ್ತದೆ. ಕಾರಣ ಇಷ್ಟೇ, ಇವತ್ತು ನಾವು ಏನೆಲ್ಲ ಮಾಡಿದರೂ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಏನು ಬಂಡವಾಳ ಹಾಕ್ತೀವಿ ಅದು ಯಾವತ್ತೂ ಅನ್ಯಾಯ ಆಗಲ್ಲ, ಮೋಸ ಆಗಲ್ಲ. ಒಂದು ದಿನ ನಮಗೆ ಅದು ನಮಗೆ ದೊರೆತೇ ಲಾಭ ಬಂದೇ ಬರ್ತದೆ. ಆ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳಿರ್ಬೋದು, ಈ ರೀತಿಯ CSR ಅನುದಾನಗಳಿರ್ಬೋದು, ಎಲ್ಲರ ಸಹಕಾರದಿಂದ ನಾವು ಅಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಶಾಲೆಗಳಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಕೊಟ್ಟಂಗೆ ಈ ವರ್ಷವೂ ಸಹ ನಮ್ಮ ಜೋಸ್ ಆಲುಕಾಸ್ ಸಂಸ್ಥೆಯವರು ನಮ್ಗೆ ಒಂದು 10 ಶಾಲೆಗಳಿಗೆ ಸಹಾಯಧನವನ್ನು ನೀಡಿದ್ದಾರೆ. ಹಾಗಾಗಿ ಪುನಃ ನಮ್ಮ ಪುತ್ತೂರು ಶಾಖೆ ಎಲ್ಲ ನಿರ್ದೇಶಕರು, ಸಿಬ್ಬಂದಿಗಳಿಗೆ, ಇಲ್ಲಿಯ ನಿರ್ದೇಶಕರಿಗೆ ನಾನು ಇಲಾಖೆ ಪರವಾಗಿ ಧನ್ಯವಾದಗಳು ಹೇಳಿ, ಈ ಹಣವನ್ನು ತುಂಬ ಚೆನ್ನಾಗಿ ನಾವು ಶಾಲೆಯಲ್ಲಿ ಬಳಸ್ಕೋಬೇಕು ಅಂತ ಇನ್ನೊಮ್ಮೆ ನಮಗೆ ಹೇಳ್ತಾ, ಮುಂದೆನೂ ಸಹ ಅವ್ರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಗಳಿಗೆ ಮತ್ತು ಹೆಚ್ಚಿನ ದೊಡ್ಡ ರೀತಿಯಲ್ಲಿ CSR ನಿಧಿಯನ್ನು ಶಾಲೆಗಳಿಗೆ, ಶಿಕ್ಷಣ ಕ್ಷೇತ್ರಕ್ಕೆ ಕೊಡುವಂಥ ಶಕ್ತಿ ಅವರಿಗೆ ಬರಲಿ. ಮತ್ತು ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಅವರು ಕೇರಳದಲ್ಲಿದ್ದಾರೆ ಅಂದರು, ಅವರ ಅಧ್ಯಕ್ಷರಿಗೆ ಮತ್ತು ಅವರ ಸಹ ಕುಟುಂಬ ವರ್ಗದ ದೇವರು ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ, ಇನ್ನೊಮ್ಮೆ ಇಷ್ಟೊಂದು ಸಹಾಯ ನೀಡಿದ್ದಕ್ಕೆ ಇಲಾಖೆ ಪರವಾಗಿ ಮತ್ತೊಮ್ಮೆ ಜೋಸ್ ಆಲುಕಾಸ್ ಸಿಬ್ಬಂದಿ ವರ್ಗದವರಿಗೆ, ಪುತ್ತೂರಿನ ಈ ಒಂದು ಸಂಸ್ಥೆಯ ನಿರ್ದೇಶಕರಿಗೆ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಹೇಳಿ 2 ಮಾತನ್ನು ನಾನು ಮುಗಿಸ್ತೇನೆ. ನರಿಮುಗಿರು ಕ್ಲಸ್ಟರ್ನ CRP ಪರಮೇಶ್ವರಿ ಪ್ರಸಾದ್ ಇವರು ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದ ಸಂಸ್ಥೆ CSR ಫಂಡ್ ಮುಖಾಂತರ ಹಲವಾರು ಸರ್ಕಾರಿ ಶಾಲೆಗಳಿಗೆ ಕೊಡುಗೆಯನ್ನ ನೀಡಿದೆ. ಇಂತಹ ಸಂಸ್ಥೆಗಳಿಗೆ ನಾವು ಹೆಚ್ಚು ಸಹಕಾರವನ್ನ ನೀಡಬೇಕು. ಆಗ ಇವರು ಇನ್ನಷ್ಟು ಹೆಚ್ಚಿನ ಸಹಕಾರವನ್ನ ನೀಡಲು ಪ್ರಯೋಜನವಾಗುತ್ತದೆ ಎಂದರು. ಜೋಸ್ ಆಲುಕಾಸ್ ಸಂಸ್ಥೆ ಕಳೆದ 2 ವರ್ಷಗಳಿಂದ ನಮ್ಮ ಸರ್ಕಾರಿ ಶಾಲೆಗಳಿಗೆ ತಮ್ಮ CSR ಫಂಡ್ ಮೂಲಕ ಹಲವಾರು ಕೊಡುಗೆಗಳನ್ನು ನೀಡಿವೆ. ಕಳೆದ ವರ್ಷ 5 ಲಕ್ಷ ಮೌಲ್ಯದ ಭೌತಿಕ ಸೌಲಭ್ಯಗಳನ್ನು ತಮ್ಮ ಸರ್ಕಾರಿ ಶಾಲೆಗಳಿಗೆ, ಹಾಗೆ ನನ್ನ ನಾನು ಕ್ಲಸ್ಟರ್ CRP ಆಗಿ ಕೆಲಸ ನಿರ್ವಹಿಸುತ್ತಿದ್ದು, ನನ್ನ ಕ್ಲಸ್ಟರ್ನ ಸುಮಾರು 5 ಶಾಲೆಗಳಿಗೆ ಕಳೆದ ವರ್ಷವೇ ಕೊಡುಗೆಗಳನ್ನು ನೀಡಿದ್ದಾರೆ. ಹಾಗೆ ಈ ವರ್ಷ 10 ಲಕ್ಷ ಮೌಲ್ಯದ ಕೊಡುಗೆಗಳನ್ನು
ಪುತ್ತೂರು ತಾಲೂಕಿನ ಶಾಲೆಗಳಿಗೂ ಹಾಗೂ ಬಂಟ್ವಾಳಕ್ಕೂ ವಿಸ್ತರಿಸಿ ನೀಡಿರುವಂಥದ್ದು ಇವ್ರದ್ದು ಶ್ಲಾಘನೀಯ ಕೆಲಸ. ನಮಗೆ ಏನು ಬೇಕು ಅಂದರೆ ಎಲ್ಲ ಕಂಪೆನಿಗಳು ಅಥವಾ ಅಂಗಡಿಗಳು CSR ಫಂಡ್ ಮೂಲಕ ಕೊಡುವಂಥ ವ್ಯವಸ್ಥೆಗಳು ಇರುತ್ತವೆ ಕೇಂದ್ರ ಸರ್ಕಾರದ ಮೂಲಕ. ಆದರೆ ಎಲ್ಲ ಅಂಗಡಿಗಳು ಕೂಡ ಈ ಸರ್ಕಾರಿ ಶಾಲೆಗಳಿಗೆ ಕೊಡಲಿಕ್ಕೆ ಮುಂದೆ ಬರುವುದಿಲ್ಲ. ಆದರೆ ಈ ಒಂದು ಸಂಸ್ಥೆ, ಈ ಒಂದು ಮಳಿಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡುವ ಮೂಲಕ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಪೂರಕವಾಗಿ ಸಹಾಯವನ್ನು ಮಾಡ್ತಾ ಇದೆ. ಈ ಒಂದು ಕೆಲಸಕ್ಕಾಗಿ ಇವರಿಗೆ ನಾನು ಇಲಾಖಾ ಪರವಾಗಿ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕ್ಲಸ್ಟರ್ನ ಈ ವರ್ಷ ಕೂಡ ನಾನು ಅತ್ಯಂತ ಅವರಲ್ಲಿ ವಿನಂತಿಸುವ ಮೂಲಕ ನಮ್ಮ ಕ್ಲಸ್ಟರ್ನ 3 ಶಾಲೆಗಳಿಗೆ ಇವರು 1 ಲಕ್ಷ 3 ಲಕ್ಷದವರೆಗಿನ ಕೊಡುಗೆಗಳನ್ನು ನೀಡುವ ಮೂಲಕ ಸರ್ಕಾರಿ ಶೈಕ್ಷಣಿಕ ಸೌಲಭ್ಯಗಳನ್ನು ಕೊಡುವ ಮೂಲಕ ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸಿದ್ದಾರೆ. ಮುಂದೆ ಕೂಡ ಗ್ರಾಹಕರ ಸಂಖ್ಯೆ ಕಳೆದ ವರ್ಷ 5 ವರ್ಷ ಆಗಿತ್ತು, 5 ಲಕ್ಷಗಳ CSR ಫಂಡ್ ಬಂದಿತ್ತು. ಈ ವರ್ಷ 10 ಲಕ್ಷ ಬಂದಿದೆ ಅಂತ ಹೇಳಿದರೆ ನಮ್ಮೆಲ್ಲ ಶಿಕ್ಷಕರು ಕೂಡ ಈ ಮಳಿಗೆಯಲ್ಲಿ ಗ್ರಾಹಕರಾಗಿ ಇದ್ದಾರೆ ಅಂತ ಅನಿಸ್ತದೆ, ಹೆಚ್ಚಿದ್ದಾರೆ ಅಂತ ಅನಿಸ್ತದೆ. ಹಾಗೆ ಮುಂದೆಯೂ ಕೂಡ ಇನ್ನಷ್ಟು ಗ್ರಾಹಕರು ಇಲ್ಲಿ ಮಳಿಗೆಯಲ್ಲಿ ಗ್ರಾಹಕರು ಬಂದು ಖರೀದಿಸಿ ಇನ್ನಷ್ಟು CSR ಫಂಡ್ ಇವರಲ್ಲಿ ಹೆಚ್ಚಾಗಿ ಇನ್ನೂ ಕೂಡ ನಮ್ಮ ಮುಂದಿನ ಪುತ್ತೂರು ತಾಲೂಕಿನ ಎಲ್ಲ ಶಾಲೆಗಳಿಗೂ CSR ಫಂಡ್ ಮೂಲಕ ಅನೇಕ ಭೌತಿಕ ಸೌಲಭ್ಯಗಳನ್ನು ಕೊಡುವಂತಾಗಲಿ ಅಂತ ಹೇಳ್ತಾ ಶುಭ ಹಾರೈಕೆಗಳೊಂದಿಗೆ ಧನ್ಯವಾದಗಳು. ಮಿತ್ತೂರು ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಾಪಕರಾದ ಸಂಜೀವ ಮಾತನಾಡಿ, ಸರ್ಕಾರಿ ಶಾಲೆಗಳಿಗೆ ಸಹಕಾರ ನೀಡುತ್ತಿರುವ ನಿಮ್ಮ ಗುಣ ಅಭಿನಂದನೀಯ. ನಮ್ಮ ಅನಿವಾರ್ಯತೆಯನ್ನ ಮನಗಂಡು ನಮಗೆ ಸಹಕಾರವನ್ನ ನೀಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮಿಂದಾಗುವ ಸಹಕಾರ ನಿಮಗೆ ನೀಡುವ ಕೆಲಸವನ್ನ ಮಾಡುತ್ತೇವೆ ಎಂದರು. ಇವತ್ತು ಜೋಸ್ ಅಲುಕಾಸ್ ರವರು ಒಂದು ಕಟ್ಟಕಡೆಯ ಒಂದು ಅನಿವಾರ್ಯ ಯಾರಿಗೆ ಅಗತ್ಯವಾಗಿ ಬೇಕು ಅವರಿಗೆ ಬೇಕಾದಂತಹ ಒಂದು ಪರಿಕರಗಳನ್ನು ಒದಗಿಸಿಕೊಡುವುದರ ಮೂಲಕ ಒಂದು CSR ಫಂಡ್ಗೆ ಒಂದು ಉತ್ತಮವಾದಂತಹ ರೂಪುರೇಷೆಯನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಹೇಳುವುದಾದರೆ ಇವರು ಒಂದು ಮಾದರಿ ಕೆಲಸವನ್ನು ಇವತ್ತು ನಮಗೆಲ್ಲರಿಗೂ ಕೂಡ ಹಾಕಿಕೊಟ್ಟಿದ್ದಾರೆ. ಇವತ್ತು ನಮಗೆ ನಿಜವಾಗ್ಲೂ ಅನಿವಾರ್ಯವಾಗಿ ನಮಗೆ ಸ್ಮಾರ್ಟ್ ಟಿವಿ ಅಗತ್ಯ ಇತ್ತು. ಅದನ್ನು ಯಾವುದೇ ರೀತಿಯ ಒಂದು ಅದಕ್ಕೆ ಅಂದರೆ ನಾವು ಹೇಳಿದ ತಕ್ಷಣ ಅವರು ಅದನ್ನು ಮನ್ನಿಸಿ ನಮಗೆ ಪುರಸ್ಕಾರವನ್ನು ನೀಡಿ ನಮಗೆ ಇವತ್ತು ಗೌರವಿಸಿದ್ದಾರೆ. ಅವರ ಈ ಜೋಸ್ ಅಲುಕಾಸ್ನವರ ಎಲ್ಲ ಕಾರ್ಯ ಕೆಲಸಗಳು ಇನ್ನು ಮುಂದೆ ಇನ್ನಷ್ಟು ಬೆಳೆಯಲಿ. ನಾವು ಕೂಡ ಅವರ ಜೋಸ್ ಅಲುಕಾಸ್ಗೆ ಯಾವ ರೀತಿ ನಮಗೆ ನಮ್ಮ ಬಡ ಮಕ್ಕಳಿಗೆ ಒಂದು ಪ್ರಯೋಜನವನ್ನು ಮಾಡಿಕೊಟ್ಟಿದ್ದಾರೆ, ಹಾಗೆ ಅವರೇ ಕೂಡ ನಾವು ನಮ್ಮಿಂದ ನಮ್ಮ ಏರಿಯಾದಲ್ಲಿ ಯಾರಿಂದಲೇ ಏನಿಲ್ಲ ಅಂದರೆ ಜೋಸ್ ಅಲುಕಾಸ್ನಿಂದ ಪಡೆಯಬೇಕು, ಅದಕ್ಕೆ ನಾವು ಖಂಡಿತ ಪೂರಕವಾಗಿ ನಾವು ಕೂಡ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಅವರ ಇಂತಹ ಉತ್ತಮ ಕೆಲಸಗಳು ಇನ್ನಷ್ಟು ಬೆಳೆಯಲಿ, ಹಾಗೆ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಜೋಸ್ ಅಲುಕಾಸ್ ಸಂಸ್ಥೆ ಅದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿಯನ್ನು ಪಡೆದಂಥ ಒಂದು ದೊಡ್ಡ ಜ್ಯುವೆಲರಿ ಸಂಸ್ಥೆ. ಈಗಾಗಲೇ ಮೇಡಮ್ ಅವರು ಹೇಳಿದಾಗೆ ಅನೇಕರಿಗೆ ಉದ್ಯೋಗವನ್ನು ನೀಡಿದಂಥ ಒಂದು ದೊಡ್ಡ ಸಂಸ್ಥೆ ಆಗಿದ್ದುಕೊಂಡು ಅವರ ಅಣ್ಣ ತಮ್ಮಂದಿರು, ಅವರ ಫ್ಯಾಮಿಲಿಯವರಿಗೆ ಬೇರೆ ಬೇರೆ ಸಂಸ್ಥೆಗಳನ್ನು ಈ ಒಂದು ಜ್ಯುವೆಲರಿ ಇದರಲ್ಲಿ ಬೆಳೆಸಿಕೊಂಡು ಅವರು ಪಡೆದಂಥ ಲಾಭಾಂಶದಲ್ಲಿ CSR ಫಂಡ್ ಮೂಲಕ ಆರ್ಥಿಕವಾಗಿ ಹಿಂದೆ ಕಡಿಮೆ ಇರತಕ್ಕಂತಹ ಅಥವಾ ವಿದ್ಯಾಸಂಸ್ಥೆಗಳಿಗೆ ಹೆಚ್ಚಾಗಿ ಅನುದಾನವನ್ನು ಒದಗಿಸುವಂಥ CSR ಫಂಡ್ ಮೂಲಕ ಅನುದಾನವನ್ನು ಒದಗಿಸುವಂಥದ್ದು ಬಹಳ ಸಂತೋಷದ ವಿಷಯ. ಬಹುಶಃ ನಮ್ಮ ಸಂಸ್ಥೆಗೆ ಕೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸವಣೂರಿಗೆ ಕೂಡ ಸುಮಾರು 250 ವಿದ್ಯಾರ್ಥಿಗಳಿದ್ದಾರೆ, ಬಡ ವಿದ್ಯಾರ್ಥಿಗಳು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಕೈ ತೊಳೆಯುವಂಥ ತೊಟ್ಟಿಯನ್ನು, ಸ್ಟೀಲಿನ ತೊಟ್ಟಿಯ ವ್ಯವಸ್ಥೆಯನ್ನು ನಮಗೆ ನೀಡಿದ್ದಾರೆ. ನನ್ನ ಸಂಸ್ಥೆಯ ಪರವಾಗಿ ನಮ್ಮ ಮುಖ್ಯ ಗುರುಗಳು, ನಮ್ಮ ಸಂಸ್ಥೆಯ ಪರವಾಗಿ ನಾನು ಜೋಸ್ ಅಲುಕಾಸ್ ಸಂಸ್ಥೆಗೆ ನಮ್ಮ ಧನ್ಯವಾದಗಳನ್ನು ಸಮರ್ಪಿಸುತ್ತಾರೆ. ನಮ್ಮ ಪುತ್ತೂರಿನಲ್ಲಿ ಅನೇಕ ಶಾಲೆಗಳಿಗೆ ಕೊಡ ಮಾಡಿದ್ದಾರೆ, ಈಗಾಗಲೇ ಬೇರೆ ಬೇರೆ ಶಾಲೆಗಳಿಗೆ ಅನುದಾನವನ್ನು ನೀಡಿದ್ದಾರೆ. ವಿಶೇಷವಾಗಿ ನಮ್ಮ ಪುತ್ತೂರು ತಾಲೂಕಿನಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತ ಶಿಕ್ಷಕರಿಗೆ ನಾನು ಮನವಿ ಮಾಡುವಂಥದ್ದು, ನಾನೊಬ್ಬ ಶಿಕ್ಷಕನಾಗಿದ್ದುಕೊಂಡು ಏನಾದರೂ ಜ್ಯುವೆಲರಿ ನಾವು ಏನಾದರೂ ಪಡ್ಕೊಳ್ಳೋದಿದ್ದರೆ ನಮ್ಮ ಜೋಸ್ ಅಲುಕಾಸ್ ಸಂಸ್ಥೆ ಮೇಲೆ ಮುಂದಿನ ದಿನಗಳಲ್ಲಿ ಖಂಡಿತ ಒಂದು ಪಡ್ಕೊಳ್ಳುವಂಥ ವ್ಯವಸ್ಥೆಗಳು ಆಗ್ತದೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ನಿಮಗೂ ಕೂಡ ಭರವಸೆ ನೀಡಿ
ನಮ್ಮ ಸಂಸ್ಥೆಗೆ ಮತ್ತು ನಮಗೆಲ್ಲರಿಗೂ ಕೂಡ ಒಂದು ಅನುದಾನವನ್ನು ನೀಡಿದೆ. ಸಂಸ್ಥೆ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದ. ಜೋಸ್ ಆಲುಕಾಸ್ನ ಶಾಖಾ ವ್ಯವಸ್ಥಾಪಕರಾದ ರತೀಶ್ ಸಿಪಿ ಮಾತನಾಡಿ, ಜೋಸ್ ಆಲುಕಾಸ್ ಚಿನ್ನಾಭರಣ ಮಳಿಗೆಯು 60ನೇ ವರ್ಷಾಚರಣೆಯನ್ನ ಬಹಳಷ್ಟು ವಿಜೃಂಭಣೆಯಿಂದ ಗ್ರಾಹಕರೊಂದಿಗೆ ಆಚರಿಸಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಂಸ್ಥೆಯು ಸಿಎಸ್ಆರ್ ಫಂಡ್ನ ಮುಖಾಂತರ 9 ಶಾಲೆಗಳಿಗೆ ವಿವಿಧ ಅಗತ್ಯ ಸಾಮಗ್ರಿ ಖರೀದಿಗೆ ಸಹಕಾರವನ್ನು ನೀಡಿದೆ. ಪುತ್ತೂರಿನಲ್ಲಿ ಶಾಖೆ ತೆರೆದ ಬಳಿಕ ಸುಮಾರು 5 ವರ್ಷಗಳಿಂದ ಸಿಎಸ್ಆರ್ ಫಂಡ್ ಮುಖಾಂತರ ಸಮಾಜದಲ್ಲಿರುವ ಅಶಕ್ತರ ಚಿಕಿತ್ಸೆಗೆ ವಿವಿಧ ಸರ್ಕಾರಿ ಶಾಲೆಗಳಿಗೆ ಅಗತ್ಯ ವಸ್ತುಗಳ ಖರೀದಿಗೆ ಸಹಕಾರ ನೀಡುತ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಸಿಎಸ್ಆರ್ ಫಂಡ್ನ ಮುಖಾಂತರ ಇನ್ನಷ್ಟು ಸಹಕಾರ ನೀಡುವ ಪ್ರಯತ್ನವನ್ನು ನಡೆಸಲಾಗುವುದು. ಸಂಸ್ಥೆಯು 60ನೇ ವರ್ಷಾಚರಣೆ ಸಂದರ್ಭದಲ್ಲಿ ಗ್ರಾಹಕರಿಗೆ ಪ್ರತಿ ಖರೀದಿಗೆ ವಿಶೇಷ ರಿಯಾಯಿತಿಯ ಜೊತೆಗೆ ಗ್ರಾಹಕರಿಗೆ ಗಿಫ್ಟ್ ಲಕ್ಕಿ ಕೂಪನ್ ನೀಡಿದೆ. 60ನೇ ವರ್ಷಾಚರಣೆ ಸಂದರ್ಭದಲ್ಲಿ ಗ್ರಾಹಕರಿಂದ ನಮಗೆ ಉತ್ತಮ ರೀತಿಯ ಸಹಕಾರ ಲಭಿಸಿದೆ. ತಮ್ಮೆಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ. ಮುಂದೆಯೂ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ ಎಂದರು. ജോസ് ആലുക്കാസ് ജ്വല്ലറി പുത്തൂർ 60ാം വർഷത്തോടനുബന്ധിച്ച് നമ്മൾ നടത്തി വരുന്ന CSR ഫണ്ടിന് നമ്മൾ ഈ വർഷം ഏകദേശം ഒരു 10 ശാലകൾക്ക് 10 ലക്ഷത്തിൽ അധികം CSR ഫണ്ടിന് നമ്മൾ പൈസ അവർക്ക് അനുവദിച്ച് കൊടുത്തിട്ടുണ്ട്. നമ്മുടെ ഈ ജോസ് ആലുക്കാസിനെ പറ്റി പറയുകയാണെങ്കിൽ നമ്മൾ ഈ പുത്തൂർ ശാഖ ഓപ്പണാക്കി 6 വർഷ കാലയളവിൽ ഏകദേശം ഒരു 4-5 വർഷത്തോളം കൊറോണയ്ക്ക് ശേഷം 4 വർഷത്തോളം ഈ പുത്തൂർ താലൂക്കിലെ ഏകദേശം ഒരു 10-15 സ്കൂളുകൾക്ക് അവർക്ക് ആവശ്യ വസ്തുക്കൾ, ബെഞ്ച്, ഡെസ്ക്, സ്മാർട്ട് TV, അങ്ങനെ പലവിധ മക്കൾക്ക് പലവിധ പഠനത്തിന് ആവശ്യമായ സാധന സാമഗ്രികൾ ഈ CSR ഫണ്ട് പ്രകാരം ജോസ് ആലുക്കാസ് പുത്തൂർ ബ്രാഞ്ചിൽ നിന്നും നമ്മൾ അനുവദിച്ചു കൊടുത്തിട്ടുണ്ട്. അതോടൊപ്പം തന്നെ ഈ 60ാം വർഷത്തെ ആനിവേഴ്സറി നമ്മൾ വളരെ ഭംഗിയായി ആചരിച്ചു. അതോടൊപ്പം തന്നെ എല്ലാ കസ്റ്റമേഴ്സിന് പർച്ചേസിന് ഗിഫ്റ്റ്, ലക്കി ഡ്രോ ഇത്യാദി എല്ലാ ഓഫറുകളും നമ്മൾ ഈ പുത്തൂർ ശാഖയിൽ നടത്തിക്കൊണ്ടിരിക്കുകയാണ്. അപ്പോൾ ഈ പരിപാടിയിലെല്ലാം സഹകരിച്ച എല്ലാവർക്കും, ഈ പുത്തൂരത്തെ എല്ലാ ജനങ്ങൾക്കും ഞാൻ വളരെ നന്ദി രേഖപ്പെടുത്തുകയാണ് ഈ അവസരത്തിൽ. അതോടൊപ്പം തന്നെ ഇനിയും അടുത്ത വർഷം കാലങ്ങളിലും ഈ CSR ഫണ്ടിൽ നിന്ന് നമ്മൾ വളരെയധികം പാവപ്പെട്ടവർക്കും സ്കൂളുകൾക്കും അങ്ങനെ എല്ലാവിധ സമൂഹത്തിൽപ്പെട്ട എല്ലാവർക്കും നമ്മൾ ഈ CSR ഫണ്ടിൽ നിന്ന് നമ്മൾ വളരെയധികം പൈസ അനുവദിച്ചു കൊടുക്കുന്നുണ്ട്. ഓക്കെ, താങ്ക് യു. ಇನ್ನು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮಿತ್ತೂರಿಗೆ 43,300 ರು, ಶಾಂತಿಗಿರಿ ವಿದ್ಯಾನಿಕೇತನ ಶಾಲೆಗೆ 2,33,916 ರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭಕ್ತಕೋಡಿಗೆ 1,15,789 ರು, ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಸವಣೂರಿಗೆ 10,000, ಅಳಕೆ ಮಜಲು ಕಿರಿಯ ಪ್ರಾಥಮಿಕ ಶಾಲೆಗೆ 30,000, ಕೇಪು ಕಲ್ಲಂಗಲದ ಪ್ರೌಢಶಾಲೆಗೆ 1,14,500 ರು, ಬೆಳಿಯೂರು ಕಟ್ಟೆ PU ಕಾಲೇಜಿಗೆ 46,000, ನರಿಮಗಿರು ಹಿರಿಯ ಪ್ರಾಥಮಿಕ ಶಾಲೆಗೆ 1,02,250 ರು, GHPS ಈಶ್ವರಮಂಗಲಕ್ಕೆ 1,08,000 ಮೊತ್ತದ ಚೆಕ್. ಹೀಗೆ 9 ಶಾಲೆಗೆ ಒಟ್ಟು 8,87,055 ರೂಪಾಯಿಯ ಚೆಕ್ ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ವ್ಯವಸ್ಥಾಪಕ ರತೀಶ್ ಸಿಪಿ, ಸಹಾಯಕ ವ್ಯವಸ್ಥಾಪಕ ಪ್ರಜೇಶ್, ಅಕೌಂಟ್ಸ್ ವಿಭಾಗದ ರಾಜೇಶ್ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಿತ್ತೂರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸರೋಜಾ, ಸವಣೂರು ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ರಘು BR, ಶಿಕ್ಷಕರಾದ ಮಾಮಚನ್ ಎಂ, ಭಕ್ತಕೋಡಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗೀತಾ ಕುಮಾರಿ, ಅಳಕೆ ಮಜಲು ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಇಸ್ಮಾಯಿಲ್ ಮೊದಲಾದವರು ಚೆಕ್ ಅನ್ನು ಪಡೆದುಕೊಂಡರು. ಸಿಬ್ಬಂದಿ ರಮ್ಯಾ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. UPI ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ. ಕಾರ್ಡ್ ಇಲ್ಲದೆಯೇ ಹಣ ವಿತ್ಡ್ರಾ ಮಾಡಬಹುದಾದ ವ್ಯವಸ್ಥೆ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ವಿತ್ಡ್ರಾ ಮಾಡಿ. ಯೂನಿಯನ್, ಕೆನರಾ, ಸೌತ್ ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಪುತ್ತೂರು 1 ನಡೆಸ್ತಾ ಇರುವ ATM. ಪುತ್ತೂರಿನ ಕೇಂದ್ರ ಭಾಗಗಳಾದ 4 ಕಡೆ ನಮ್ಮ ATM ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ
ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಸಿಟಿ ಗೋಲ್ಡ್ನ ಎದುರು ಜುಮಾ ಮಸೀದಿ ಬಳಿ ಮುಖ್ಯ ರಸ್ತೆ ಪುತ್ತೂರು. ಕೆಇಬಿ ಬಿಲ್ ಕೌಂಟರ್ನ ಎದುರುಗಡೆ ಸೋನು ಸ್ಟುಡಿಯೋ ಬಳಿ ಮಾರ್ಕೆಟ್ ರಸ್ತೆ ಪುತ್ತೂರು. ಪುತ್ತೂರು 1 ATM ಬಳಸಿ ಸುಲಭವಾಗಿ ಹಣ ಪಡೆಯಿರಿ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ